ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ತುಳು ಭಾಷೆ ಸೇರ್ಪಡೆ ಕುರಿತು ದಶಕಗಳಿಂದ ಹೋರಾಟ ನಡೀತಲೇ ಇದೆ. ಆದರೆ ಈ ಹೋರಾಟಗಳಿಂದ ಮಾತ್ರ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಇಲ್ಲೊಬ್ಬರು ತನ್ನ ಬಸ್ನಲ್ಲಿ ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಲು ವಿನೂತನವಾಗಿ ಪ್ರಯತ್ನ ಮಾಡಿದ್ದಾರೆ. ಹಾಗಿದ್ರೆ ಅವರು ಮಾಡಿರುವ ಕೆಲಸವೇನು? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಯ ಪ್ರಯತ್ನ. ಸಿಟಿ ಬಸ್ನಲ್ಲಿ ರಾರಾಜಿಸ್ತಾ ಇದೆ ತುಳು ಲಿಪಿ. ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಭಾರೀ ಪ್ರಶಂಸೆ. ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಯಾಗಬೇಕು ಎಂದು ತುಳುನಾಡಿಗರ ಹಲವು ವರ್ಷಗಳ ಬೇಡಿಕೆ. ಆ ಬೇಡಿಕೆಗೆ ಮಾತ್ರ ಇನ್ನೂ ಮನ್ನಣೆ ಸಿಕ್ಕಿಲ್ಲ. ಆದರೆ ಭಾಷೆಯ ಉಳಿವಿಗಾಗಿ ಯಾರು ಹೇಗಾದರೂ ತಮ್ಮ ಅಳಿಲು ಸೇವೆ ಮಾಡಬಹುದು ಎಂಬುದಕ್ಕೆ ಇಲ್ಲಿದೆ ಉದಾಹರಣೆ. ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ತುಳು ಲಿಪಿಗಾಗಿ ಅಭಿಯಾನ ನಡೆಸುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಮಂಗಳೂರಿನ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿರುವ ರೂಟ್ ನಂಬರ್ 27ನ ಬಸ್ ಮಾಲೀಕರಾದ ದಿಲ್ರಾಜ್ ಆಳ್ವಾ ತಮ್ಮ ಬಸ್ ಮೇಲೆ ಆದಿಂದ ಅಂವರೆಗೆ ತುಳು ವರ್ಣಮಾಲೆ ಬರೆಸಿದ್ದಾರೆ. ಆ ಮೂಲಕ ಎಲ್ಲರೂ ತುಳು ಭಾಷೆ ನೋಡಲೇಬೇಕು, ಜೊತೆಗೆ 8ನೇ ಪರಿಚ್ಛೇದಕ್ಕೆ ಸೇರಲೇಬೇಕು ಎಂಬ ಒತ್ತಾಯ ಕೂಡ. ಕೇವಲ ತುಳು ಲಿಪಿಯಷ್ಟೇ ಅಲ್ಲ, ಕೆಲವು ವರ್ಷಗಳಿಂದ ಟ್ವಿಟರ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿರುವ ತುಳು ಭಾಷೆಗಳನ್ನ ಬರೆಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಇದನ್ನ ಬಳಸೋದ್ರಿಂದ ತುಳು ಹೆಚ್ಚು ಪ್ರಚಾರವನ್ನ ಪಡಿತಾ ಇದೆ. ಆ ಮೂಲಕ ತುಳುವನ್ನ ಸಂವಿಧಾನದ 8ನೇ ಪರಿಚ್ಛೇದನಕ್ಕೆ ಸೇರ್ಪಡೆಗೊಳಿಸುವ ಒತ್ತಾಯಕ್ಕೆ ಇನ್ನಷ್ಟು ಬಲ ಬರುತ್ತೆ ಎನ್ನುತ್ತಾರೆ ದಿಲ್ರಾಜ್ ಆಳ್ವಾ. ತುಳು ಲಿಪಿನ ಅದು ಪಡ ಅಥವಾ ತುಳು ಭಾಷೆನ ಅದು ಪಡು ಅಧಿಕೃತ ಮನ್ಪಡು ಪನ್ಪುನ ವಿಷಯ ಬಂದಾಗ ನಮ್ಮ ಬಸ್ಸೆಟ್ಟೆದಾಗಿ ಈ ಒಂಜಿ ಬ್ರ್ಯಾಂಡಿಂಗ್ ಮನ್ಪರೆ ಬಲ್ಲಿ ಅಂಚಾದು ಪುನಗ ಆ ಮುಖಾಂತರ ಜನಕ್ಲೆಗ್ಲ ಒಂದು ಅವೇರ್ನೆಸ್ ಕೊರಲೆಕ್ಕ ಹಾಪುಂಡು, ಜಾಗೃತಿ ಮನ್ಪಲೆಕ್ಕ ಹಾಪುಂಡು ಕುಡೊಂಜಿ ಈ ಒಂಜಿ ವಿಷಯನ ಸಮಾಜಡ್ ಕುಡೋರ ಚರ್ಚೆಗೆ ಕನಪುನಂಚಿನ ದೃಷ್ಟಿಡ್ ಈ ಒಂಜಿ ಸ್ಟಿಕ್ಕರ್ ಬ್ರ್ಯಾಂಡಿಂಗ್ ಮನ್ಪುನಂಚಿನ ವ್ಯವಸ್ಥೆ ನಮ್ಮ ಮಂದ ಅಬುತವೂರು ಪೂರ್ವವಾಯಿನಂಚಿನ ಒಂಜಿ ಎಂಗ್ಲಿಗೆ ಒಂದು ಸಪೋರ್ಟ್ ಬೈದನು. ಮೀಡಿಯಾ ಆದುಪಡು, ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಆದುಪಡು ಪ್ರತಿಯೊರೆಲ್ಲ ಈ ಬಗ್ಗೆ ನಮ್ಮ ಮುಂಬೈದ ಆದುಪಡು, ಬೆಂಗಳೂರದ ಆದುಪಡು ಸುಮಾರು ಜನ ಫೋನ್ ಮಂತದ್ದು, ಸಾಹಿತಿನಕುಲು ಫೋನ್ ಮಂತದ್ದು ಒಂದು ಎಡ್ಡೆ ಪ್ರಯತ್ನ ಮಂದಾರ ಅಂತ ಬಂದು ಈ ಒಂಜಿ ತುಳುನಾಡದ ಭಾಷೆಗೆ ಕುಡೋರ ಈ ಹೋರಾಟಗ ಆದುಪಡು ಅತ್ತು ಒಂಜಿ ಒತ್ತಡ ಕನಪುನಂಚಿನ ವಿಷಯಕ್ಕೆ ಕುಡೋರ ಒಂಜಿ ಚಾಲನೆ ಕೊಡ್ತಾರೆ ಬಂದು ಒಂಜಿ ಶ್ಲಾಘನೀಯ ಪಾತ್ರವನ್ನು ಪಂತೇರು. ಅಂದಹಾಗೆ ದಿಲ್ರಾಜ್ ಆಳ್ವಾ ಅವರು ತಮ್ಮ ಮಾಲಕತ್ವದ ಬಸ್ಗಳಿಗೆ ಈ ಹಿಂದೆಯೂ ವಿಶೇಷ ಪರಿಕಲ್ಪನೆಯಲ್ಲಿ ಪಾಯಿಂಟಿಂಗ್ ಮಾಡಿ ಗಮನ ಸೆಳೆದಿದ್ರು. ಇದೀಗ ತುಳು ಭಾಷೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಈ ರೀತಿ ಬರೆಯುವ ಮೂಲಕ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನಕ್ಕೆ ವಿಶೇಷ ಬೆಂಬಲ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ತುಳು ಭಾಷೆಯ ಉಳಿವಿಗೆ ನಾನಾ ಬಗೆಯಲ್ಲಿ ಪ್ರಯತ್ನಗಳು ನಡೀತಾ ಇದ್ದು, ಇದೀಗ ನಡೀತಾ ಇರುವ ವಿನೂತನ ಪ್ರಯತ್ನ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.